بالله من الشيطان الرجيم بسم الله الرحمن الرحيم الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم بسم الله الرحمن الرحيم الزمان السيد محمد طريق المدني قدس الله تعالى والمسلمين والمسلمات الأخوات والأموات إنك مجيب دعوات ومجيب البركات اللهم ربنا آتنا في الدنيا حسنة وفي الآخرة حسنة وقنا عذاب النار ربنا أن تقبل منا إنك أنت السميع العليم وتب علينا إنك أنت التواب الرحيم صلى الله تعالى وسلم على خير خلقه سيدنا محمد وآله وصحبه سبحان ربك رب العزة عما يصفون وسلام على المرسلين صلى الله على محمد صلى الله عليه وسلم صلى الله على محمد صلى الله عليه وسلم اللهم صل على محمد. ಉಳ್ಳಾಲ ನಗರಸಭೆ ವ್ಯಾಪ್ತಿಗೆ ಒಳಪಟ್ಟ ಉಳ್ಳಾಲ ನಗರಸಭೆ ವತಿಯಿಂದ ನಮ್ಮ 6ನೇ ವಾರ್ಡಿಗೆ ನೀರಿನ ಭಾರಿ ಅಭಾವವಿರುವುದರಿಂದ ಈಗಾಗಲೇ ಸೈಯದ್ ಮದನಿ ದರ್ಗಾದ ಮೈನ್ ಗೇಟ್ನ ಹೊರಗಡೆರುವಂಥ ಬಾವಿಗೆ ಹೊಸ ಮೋಟ್ರ್ ಹಾಕಿ ಹೊಸ ಪೈಪ್ಲೈನ್ ಹಾಕಿ ಗೇಟು ಲಿಂಕ್ ಕೊಟ್ಟು ಈಗಾಗಲೇ ಎಕ್ಸ್ಪ್ರೆಸ್ ಲೈನನ್ನು ಮಾಡಲಾಗಿದೆ. ಈ ಕಾರ್ಯಕ್ರಮಕ್ಕೆ ಈಗಾಗಲೇ ಉದ್ಘಾಟನೆ ಮಾಡಿದಂಥ ನಮ್ಮ ಅಧ್ಯಕ್ಷರ ಉಪಸ್ಥಿತಿ ಅವರ ಆದೇಶ ಮೇರೆಗೆ ನಮ್ಮ ಕಬೀರ್ ಅವರು ಮೇಲಂಗಡಿ ಅವರು ಉದ್ಘಾಟನೆ ಮಾಡಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಉಳ್ಳಾಲ ನಗರಸಭೆಯ ಪ್ರಥಮ ಪ್ರಜೆ ನಮ್ಮ ಅಧ್ಯಕ್ಷನಿಯಾದಂಥ ಚಿತ್ರಕಲಕ್ಕನವರಿಗೆ ಕೂಡ ಆರ್ಥಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಉಪಾಧ್ಯಕ್ಷರಾದ ಐಬು ಮಂಚಿಲ ಅವರಿಗೆ ಕೂಡ ಸ್ವಾಗತ ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸಾಯಿ ಸಮಿತಿ ಅಧ್ಯಕ್ಷರಾದಂಥ ಜರೀನಾ ರೌಫರ್ ಅವರಿಗೆ ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಉಳ್ಳಾಲ ದರ್ಗಾ ಶರೀಫಿನ ಮಾಜಿ ಅಧ್ಯಕ್ಷರಾದಂಥ ನಮ್ಮ ಮದನಿ ಜೂನಿಯರ್ ಕಾಲೋನಿ ಪ್ರಧಾನ ಮಾಜಿ ಕಾರ್ಯದರ್ಶಿಯವರು, ಅದೇ ಅಲೇಖ ಜುಮಾ ಮಸೀದಿ ಅಧ್ಯಕ್ಷರಾದಂಥ ಯು ಸಂಜಾಜಿ ಅವರಿದ್ದಾರೆ, ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಚಾರಿಟಬಲ್ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ, ಅದೇ ರೀತಿ ನಮ್ಮ ನಗರಸಭೆಯ ಮಾಜಿ ಉಪಾಧ್ಯಕ್ಷನೆಯ ಧರ್ಮಪತ್ನಿಯಾದಂಥ ಎ.ಕೆ. ಮಯ್ಯದ್ ಸಾಹೇಬರಿದ್ದಾರೆ, ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಅದ್ದಾಮರ್ ಅವರಿದ್ದಾರೆ, ಕಾಂಗ್ರೆಸ್ ಮುಖಂಡ ಯೂಸುಫ್ ಅವರು, ಅದೇ ರೀತಿ ನಮ್ಮ ಇಜಾದುದ್ದೀನ್ ಅಲೇಕಲ, ಅದೇ ರೀತಿ ಆರಿಫ್ ತಂಗಲ್, ಅದೇ ರೀತಿ ಅಬ್ದುಲ್ ಖಾದರ್ ಅಲೇಕಲ, ಮನ್ಸೂರ್ ಕಾಂಗ್ರೆಸ್ ಮುಖಂಡ, ಅದೇ ರೀತಿ ನಮ್ಮ ಈಗಾಗಲೇ ದುವಾ ಮಾಡಿದಂಥ ಸೈಯದ್ ಇಬ್ರಾಹಿಂ ತಂಗಲ್ರವರು, ಅದೇ ರೀತಿ ಬಾಜಿಲ್ ಡಿಸೋಜರವರು ಮಾಜಿ ಅಧ್ಯಕ್ಷರು, ಅದೇ ರೀತಿ ನಮ್ಮ ಅಸ್ರಫ್ ಕೌನ್ಸಿಲರು ಯೂಸುಫ್ರವರು, ವಿನೋದ್ರವರು, ಅದ್ದಾಮರವರು, ಮೋಹನ್ರವರು, ನಿಜಾಮು, ಅದೇ ರೀತಿ ನಮ್ಮ ಅಮೀರ್ರವರು ಸೇರಿದಂಥ ಎಲ್ಲರನ್ನು, ನಮ್ಮ ಅಜೀಜ್ ಕೌನ್ಸಿಲರ್, ಅದೇ ರೀತಿ ನಮ್ಮ ಎಲ್ಲ ಕೌನ್ಸಿಲರ್ ಸೇರಿದಂಥ ಎಲ್ಲ ಸಾರ್ವಜನಿಕ ಕಾಂಗ್ರೆಸ್ ಅಭಿಮಾನಿಗಳಿಗೂ ಎಲ್ಲರಿಗೂ ಒಂದೇ ವಾಕ್ಯದಲ್ಲಿ ಸ್ವಾಗತಿಸಿ ಈಗಾಗಲೇ ಒಂದೆರಡು ಮಾತನ್ನು ನಮ್ಮ ಉಪಾಧ್ಯಕ್ಷರು ಮತ್ತು ನಮ್ಮ ಮಾಜಿ ಅಧ್ಯಕ್ಷರಾದಂಥ ದರ್ಗಾ ಶರೀಫಿನ ಅಮ್ಜರ್ ಅವರು, ಅದೇ ರೀತಿ ಎ.ಕೆ. ಮಯ್ಯದನ್ನು ಎರಡು ಮಾತಾಡಬೇಕಾಗಿ ಕೇಳಿಕೊಳ್ತಾ ಇದ್ದೆ. ಉಳ್ಳಾಲ ಸೈಯದ್ ಮದನಿ ದರ್ಗಾ ಆಡಳಿತದ ಅಧೀನದಲ್ಲಿರುವಂತಹ ಈ ಒಂದು ಸ್ಥಳದಲ್ಲಿ ಮಿಲ್ಲತ್ ನಗರ ಪ್ರದೇಶದವರ ಸಾರ್ವಜನಿಕರ ಒಂದು ಬೇಡಿಕೆಯಂತೆ ಉಳ್ಳಾಲ ದರ್ಗಾವು ಸ್ಥಳವನ್ನು ನೀಡಿದಂತೆ ಆ ಸ್ಥಳದಲ್ಲಿ ಒಂದು ಅಚ್ಚುಕಟ್ಟಾದ ಸುಂದರವಾದ ಅತ್ಯಂತ ಮನೋಹರವಾದ ಒಂದು ಬಾವಿಯನ್ನು
ನಿರ್ಮಿಸಿಕೊಡಲು ಅದಕ್ಕೆ ಸಹಾಯ ಹಸ್ತವನ್ನು ನೀಡುವಲ್ಲಿ ಪ್ರಯತ್ನಪಟ್ಟು ಸಹಕರಿಸಿದಂತಹ ನಮ್ಮ ಕಬೀರ್ ಸಾಹೇಬನವರು ಇವತ್ತು ಉಳ್ಳಾಲ ನಗರಸಭೆಯ ಅಧ್ಯಕ್ಷರ ಅನುಮತಿ ಮೇರೆಗೆ ಈ ಒಂದು ಅಲೇಕಲ 6ನೇ ವಾರ್ಡಿಗೆ ಬಹಳಷ್ಟು ನೀರಿನ ಸಮಸ್ಯೆ ಇದ್ದರೂ ಕೂಡ ಅವರು ಇಸ್ಮಾಯಿಲ್ರವರು ಇಲ್ಲಿಯ ದರ್ಗಾದ ಅಧ್ಯಕ್ಷರನ್ನು ಮತ್ತು ಈ ಒಂದು ಬಾವಿಗೆ ಕಾರಣರಾದಂತಹ ಸಾಹೇಬನವರನ್ನು ಮತ್ತು ಇಲ್ಲಿಯ ಸ್ಥಳೀಯ ಕೌನ್ಸಿಲರವರನ್ನು ಕೂಡ ನಮ್ಮ ಮಿಲ್ಲತ್ ನಗರ ಸ್ಥಳೀಯ ಕೌನ್ಸಿಲರನ್ನು ಕೂಡ ವಿಶ್ವಾಸಕ್ಕೆ ತಕ್ಕೊಂಡು ನಗರಸಭೆಯನ್ನು ಕೂಡ ವಿಶ್ವಾಸಕ್ಕೆ ತಕ್ಕೊಂಡು ಈ ಒಂದು ನೀರಿನ ಜೋಡಣೆಗೆ ಇವತ್ತು ಚಾಲನೆಯನ್ನು ಕೊಟ್ಟಿದ್ದಾರೆ. ಖಂಡಿತವಾಗಿಯೂ ದರ್ಗಾ ಅಧ್ಯಕ್ಷರು ಒಂದು ಸಲ ನಾನು ಮತ್ತು ಅಧ್ಯಕ್ಷರು ಇರುವಾಗ ಹೇಳಿದ ಮಾತು, ಈ ಒಂದು ಬಾವಿಯನ್ನು ಮಾಡಲು ಮೂಲ ಕಾರಣ ಮಿಲ್ಲತ್ ನಗರ ಪ್ರದೇಶದ ನಾಗರಿಕರ ಬೇಡಿಕೆಯಾಗಿತ್ತು. ಬಹಳಷ್ಟು ಒಂದು ಕಷ್ಟದ ರೂಪದಲ್ಲಿ ನೀರಿನ ವ್ಯವಸ್ಥೆ ಆಗಿತ್ತು. ಆದರೂ ಕೂಡ ಈ ಮಿಲ್ಲತ್ ನಗರಕ್ಕೂ ಕೂಡ ಮತ್ತು ಅದೇ ರೀತಿ ಹತ್ತಿರದ ಪ್ರದೇಶಗಳಿಗೂ ಕೂಡ ಆ ನೀರನ್ನು ಒಂದು ಜೋಡಣೆಗೆ ಸಹಕಾರವನ್ನು ನೀಡಿದಂತಹ ಉಳ್ಳಾಲ ನಗರಸಭೆಯಿಗೂ ಹಾಗೂ ಉಳ್ಳಾಲ ಸೈಯದ್ ಮದನಿ ದರ್ಗಾ ಆಡಳಿತ ಸಮಿತಿಯವರಿಗೂ ಮತ್ತು ಇಲ್ಲಿ ಈ ಪ್ರದೇಶದ ನಾಗರಿಕರಿಗೂ ಮತ್ತು ನಮ್ಮ ಎಲ್ಲರಿಗೂ ಹಿತೈಷಿಗಳಿಗೂ ಖಂಡಿತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾವತ್ತೂ ಕೂಡ ರಾಜಕೀಯ ವ್ಯವಸ್ಥೆ ಆಗಾಗ ಎಲೆಕ್ಷನ್ ನಡೆಯುವಂಥದ್ದು. ಏನೇ ಇದ್ದರೂ ಊರಿನ ಪರಿಸರದ ಅಭಿವೃದ್ಧಿಗಾಗಿ ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡಿಕೊಂಡಾಗ ಇಂತಹ ಇಸ್ಮಾಯಿಲ್ರವರ ಚಾಕಚಕ್ಯತೆ, ಅವರ ಅನುಭವ ಮತ್ತು ಜನರೊಂದಿಗೆ ಬೆರೆಯುವಂತಹ ಆ ಒಂದು ಭಾವನೆ ಹೊಂದಿರುವಂತಹ ಅವರ ಮಾತುಗಳಿಗೆ ಸರ್ವರು ಕೂಡ ಸಹಕಾರವನ್ನು ನೀಡಿದ್ದಾರೆ. ಅದಕ್ಕಾಗಿ ನಾನು ಉಳ್ಳಾಲ ನಗರಸಭೆ ಅಧ್ಯಕ್ಷರಿಗೂ ಸ್ಥಾಯಿ ಸಮಿತಿ ಅಧ್ಯಕ್ಷರಿಗೂ ಮತ್ತು ಸರ್ವ ಸದಸ್ಯರಿಗೂ ಕೂಡ ನಾನು ಹೃದಯ ತುಂಬಿದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದಲ್ಲದೆ ಇಸ್ಮಾಯಿಲ್ರವರ ವಾರ್ಡಿನ ಯಾರೆಲ್ಲ ಬಂದಿದ್ದಾರೆ ಹಿರಿಯರು, ಅವರಿಗೂ ನಮ್ಮ ಮಿಲ್ಲತ್ ನಗರ ಮೇಲಂಗಡಿ ಪರಿಸರದ ಎಲ್ಲ ಯುವಕರಿಗೂ ಹಿರಿಯರಿಗೂ ಕೂಡ ಹೃದಯ ತುಂಬಿದ ಧನ್ಯವಾದಗಳು. ಆಲ್ ಅವರ್ ಥ್ಯಾಂಕ್ ಯು. ನಮ್ಮ ಪುರಸಭೆಯ ಅಧ್ಯಕ್ಷರಿಗೆ ನಮಸ್ಕಾರಗಳು ಹಾಗೂ ಇಲ್ಲಿ ನೆರೆದಂಥ ಎಲ್ಲ ನನ್ನ ಸಹಪಾಠಿಗಳಿಗೆ ಅಸ್ಸಲಾಮು ಅಲೈಕುಂ. ಇವತ್ತು ಬಹಳಷ್ಟು ಒಂದು ಸಂತೋಷದ ದಿನ ಅಂತ ಹೇಳ್ಬೋದು. ಕಾರಣ ಈಗ ನಮ್ಮ ಉಪಾಧ್ಯಕ್ಷರು ಹೇಳಿದ ಹಾಗೆ ನಮ್ಮ ಮಿಲ್ಲತ್ ನಗರಕ್ಕೂ ಅದೇ ರೀತಿ ಆಲೇಕಲ ಪರಿಸರಕ್ಕೂ ಯಾವುದೇ ರೀತಿಯ ಸರಿಯಾದ ಒಂದು ನೀರಿನ ಸಮಸ್ಯೆ ಇದ್ದು ಸುಮಾರು ವರ್ಷದಿಂದ ಇದ್ದಂಥ ಸಮಸ್ಯೆ ಅದು ಈಗ ಪರಿಹಾರ ಆಗಿದೆ ಅಂತ ಹೇಳ್ಬೋದು. ಇದಕ್ಕೆ ಅವಕಾಶವನ್ನು ನಮ್ಮ ಜಮಾತಿನ ಸೈಯದ್ ಮದನಿ ದರ್ಗಾದಿಂದ ಸಿಕ್ಕಿದೆ. ಇದಕ್ಕೆ ಈ ಬಾವಿಯನ್ನು ಕಟ್ಟಲು ಯಾರೆಲ್ಲ ಸಹಕರಿಸಿದೆ ಅವರಿಗೆ ಇದು ಇಲ್ಲಿಗೆ ಮಾತ್ರ ಅಲ್ಲ, ನಮ್ಮ ಪರಲೋಕಕ್ಕೂ ಕೂಡ ಒಂದು ಸಿಗುವಂಥ ಒಂದು ಫಲವಾಗಿದೆ. ನೀರಿನ ಸಮಸ್ಯೆ ಅಂದರೆ ಎಲ್ಲಕ್ಕಿಂತ ಮೂಲಭೂತ ಸೌಕರ್ಯದಲ್ಲಿ ಪ್ರಪ್ರಥಮವಾಗಿ ನಮಗೆ ನೀರಿಗೆ ಆದ್ಯತೆಯನ್ನು ಕೊಡುವಂಥದ್ದು ಮತ್ತು ರೋಡು, ಚರಂಡಿ ಇತ್ಯಾದಿ ಎಲ್ಲ ಕೆಲಸಗಳು ಮತ್ತು ನೆಕ್ಸ್ಟ್ ಸ್ಟೆಪ್. ಇವತ್ತು ಈ ನೀರಿನ ಪರಿಹಾರ ಅದು ನೀರಿನ ಅಭಾವ ಇದ್ದವರಿಗೆ ಮಾತ್ರ ಅದರ ವಿಷಯ ಗೊತ್ತಾಗ್ತಾ ಇದೆ. ನಮ್ಮ ಕೌನ್ಸಿಲರಾದಂಥ ಇಸ್ಮಾಯಿಲ್ರವರ ಪರಿಶ್ರಮ ಹಾಗೂ ಅದಕ್ಕೆ ಕಬೀರ್ನವರು ಕೂಡ ಅಲೇಕಲಕ್ಕೂ ಕೂಡ ಅದು ನೀರು ಕೊಡಬೇಕು ಎಂಬ ಎಲ್ಲರ ಒಮ್ಮತ ಮನಸ್ಸಿನಿಂದ ಇವತ್ತು ಈ ಒಂದು ಉದ್ಘಾಟನೆ ಕಾರ್ಯ ಆಗಿದೆ. ಅವರಿಗೆಲ್ಲರಿಗೂ ಅಲ್ಲಾಹನ ದೀರ್ಘಾಯಸ್ಸನ್ನು ಮತ್ತು ಅವರಿಗೆ ಈ ಒಂದು ಕೆಲಸ ಮಾಡಲು ಇನ್ನೂ ಹೆಚ್ಚಿನ ಶಕ್ತಿ ಸಿಗಲಿ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಐಬನವರು ಕೂಡ ನಮ್ಮ ಉಪಾಧ್ಯಕ್ಷರು ಒಮ್ಮೆ ಸಿಕ್ಕಿದಾಗ ನಾನು ಅವ್ರ ಹತ್ರ ಮಾತಾಡಿದ್ದೇನೆ. ಕೂಡಲೇ ನಾನಿದು 1 ತಿಂಗಳ ಒಳಗೆ ನಿಮಗೆ ನೀರಿನ ಸಮಸ್ಯೆಯನ್ನು ಪರಿಹರಿಸ್ತೇನೆ ಅಂತ ಹೇಳಿದ್ದಾರೆ. ನಮ್ಮ ಅಧ್ಯಕ್ಷರು ಕೂಡ ಅವರ ಹತ್ರ ಕೂಡ ನಾವು ಅಲ್ಲಿಗೆ ಬಂದಾಗ ಅವರು ಕೂಡ ನಮಗೆ ತಿಳಿಸಿದ್ದಾರೆ. ಮತ್ತು ನೀರಿನ ಉಸ್ತುವಾರಿ ನೋಡುವಂಥ ರೇಣುಕಾ ಮೇಡಮ್ ಅವರು ಕೂಡ ಹೇಳಿದ್ದಾರೆ ನಮ್ಮ ಸಮಸ್ಯೆ ಮುಗಿಯುತ್ತದೆ ಅಂತ ಹೇಳ್ತಾ ಇದ್ದಾರೆ. ಇವತ್ತು ನಮಗೆ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟು ನಮ್ಮ ಉಳ್ಳಾಳದ ಅಲೇಕಲದ ಪರಿಸರಕ್ಕೆ ಮತ್ತು ಮಿಲ್ಲತ್ ನಗರ ಪರಿಸರಕ್ಕೆ ಈ ಒಂದು ನೀರಿನ ಅಭಾವವನ್ನು ಮೀರಿಸುವಂಥದ್ದು ಬಹಳ ಒಂದು ಉತ್ತಮವಾದ ಕಾರ್ಯಕ್ರಮವಾಗಿದೆ ಅಂತ ಹೇಳ್ತಾ ಎಲ್ಲರಿಗೂ ನಮ್ಮ ಕೌನ್ಸಿಲರಿಗೂ ಕಬೀರ್ ಸಾಹೇಬರಿಗೂ ಮತ್ತು ನಮ್ಮ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಹಾಗೂ ಇಲ್ಲಿ ನೆರೆದಂಥ ಎಲ್ಲ ನನ್ನ ಸಹಪಾಠಿಗರಿಗೆ ನಾನು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ ಅಂತ ಹೇಳಿಕೊಳ್ತಾ ನನ್ನ 2 ಮಾತನ್ನು ಮುಕ್ತಾಯಗೊಳಿಸಿ. ಒಂದು ಶುಭ ಸಮಾರಂಭದಲ್ಲಿ ಉಪಸ್ಥಿತರಿದ್ದಂತಹ ನಗರ ಪಂಚಾಯತಿನ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಕೌನ್ಸಿಲರ್ಸ್ಗಳು, ದರ್ಗಾ ಸಮಿತಿಯ ಮಾಜಿ ಅಧ್ಯಕ್ಷರಾದಂಥ ಸಂಜಾಜಿಯವರು ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ನಾನೊಂದು 2 ಮಾತನ್ನು ಹೇಳ ಬಯಸ್ತೇನೆ. ಯಾಕೆಂದರೆ ಒಂದು ದಿವಸ ದರ್ಗಾ ಸಮಿತಿಯ ಶುಕ್ರವಾರದ ಮೀಟಿಂಗ್ ನಡೆಯುವಾಗ ಮಿಲ್ಲತ್ ನಗರದ ಕೆಲ ಯುವಕರು ಒಂದು ಅರ್ಜಿಯನ್ನು ಹಿಡ್ಕೊಂಡು ಬಂದರು. ಅದರ ವಿಷಯ ಹೇಗೆಂದರೆ ನೀರಿನ ಸಮಸ್ಯೆ. ನೀರು ಅದು ಕಲುಷಿತವಾಗಿದೆ ಅಲ್ಲಿ ಸಿಗುವಂಥದ್ದು, ಇಲ್ಲಿಗೆ ಸರಿಯಾದ ಒಂದು ನೀರಿನ ವ್ಯವಸ್ಥೆ ಮಾಡಿಕೊಡಬೇಕು ಎಂಬುದಾಗಿ.
ಅದಕ್ಕೆ ನಾವೆಲ್ಲರೂ ಸೇರಿಕೊಂಡು ಅಧ್ಯಕ್ಷರಿಗೆ ಈ ಬಗ್ಗೆ ನೀವು ಯಾವ ರೀತಿ ತೀರ್ಮಾನ ತಗೊಳ್ತೀರಿ, ಅದಕ್ಕೆ ನಮ್ಮ ಎಲ್ಲ ಹಸನಪ್ಪನವರ ಸಮಿತಿ ಸದಸ್ಯರು ಇಲ್ಲಿದ್ದಾರೆ, ಎಲ್ಲರೂ ಅದಕ್ಕೆ ಸಹಕಾರವನ್ನು ನೀಡಿ ನಾವೆಲ್ಲ ಒಂದು ಒಮ್ಮತದಿಂದ ಅವರಿಗೆ ಒಂದು ಸಪೋರ್ಟನ್ನು ನಾವು ನೀಡಿದ್ದೇವೆ. ಆನಂತರ ಬಂದಂಥ ರಂಗಪ್ರವೇಶ ಮಾಡಿದವರು ಕಬೀರ್ ಅವರು ಹೇಳಿದವರು ಒಂದು ವ್ಯಕ್ತಿಯನ್ನು ನಾವು ಕರ್ಕೊಂಡು ಬಂದು ತೋರಿಸಿ ಅದು ಕೆಲಸ ಮಾಡಿಸುತ್ತೇನೆ ಎಂಬುದಾಗಿ. ಈ ರೀತಿಯಾಗಿ ನೀರಿನ ಒಂದು ಸಮಸ್ಯೆ ಅದಕ್ಕೆ ಒಂದು ಪರಿಹಾರ ಕಂಡುಕೊಳ್ಳುವ ಒಂದು ರೂಪ ಇವತ್ತಾಗಿದೆ. ನಾನು ಈ ಮಾತು ಯಾಕೆ ಹೇಳುತ್ತೇನೆಂದರೆ 1987ರಲ್ಲಿ ಮೊದಲ ಬಾರಿಗೆ ನಾವು ಕೌನ್ಸಿಲರ್ ಆಗಿದ್ದಾಗ ಉಳ್ಳಾಲದಲ್ಲಿ ನಮ್ಮ ಕೋಡಿ ಪ್ರದೇಶದಲ್ಲಿ ಬರೀ ಸಿಗುವಂಥ ಉಪ್ಪು ನೀರಿತ್ತು. ಆವಾಗ ನಾವು ಯಾವ ರೀತಿ ನಾವು ಇದಕ್ಕೆ ಪರಿಹಾರ ಕಂಡುಕೊಳ್ಳಬಹುದು ಎಂಬುದ ಒಂದು ವಿಚಾರ ಮಾಡುವಾಗ ಒಬ್ಬರು ಕಾಂಟ್ರಾಕ್ಟ್ದಾರರು ಬಂದು ಹೇಳಿದರು, ನಿಮಗೆ ನಾವೊಂದು ವಿಷಯನೂ ಹೇಳ್ತೇನೆ, ಕುಂದಾಪುರ, ಮಲ್ಪೆ ಮುಂತಾದ ಕಡೆಯಲ್ಲಿ ನಾವು ಕಿರುನೀರು ಸರಬರಾಜು ಅಂತ ಮಾಡಿದ್ದೇವೆ. 2 ಬೋರ್ವೆಲ್ಗಳು 2 ಅವನ್ನು ಲಿಫ್ಟ್ ಮಾಡಿ ನೀರು ಕೊಡುವಂಥ ಡೈರೆಕ್ಟಾಗಿ ಪೈಪ್ಲೈನ್ ನೀರು ಕೊಡುವಂಥ ವ್ಯವಸ್ಥೆ. ಹಾಗೆ ಮೊಟ್ಟ ಮೊದಲನೇದಾಗಿ ನಾವು ಕೋಟೆಪುರದಲ್ಲಿ ನಾವು ಅದನ್ನು ಮಿನಿ ಸ್ಕೀಮ್ ಮಾಡಿದ್ದು. ಈ ದರ್ಗದ ಅಧ್ಯಕ್ಷರಾದಂಥ ರಶೀದ್ರವರು ಆವಾಗ ನಮ್ಮ ಪಂಚಾಯತಿನ ಅಧ್ಯಕ್ಷರಾಗಿದ್ದರು. ಆನಂತರ ಆ ನೀರಿನ ವ್ಯವಸ್ಥೆ ಹೀಗೆ ಮುಂದುವರಿಯುವಾಗ ನಮ್ಮ ಮಿತ್ರರಾದಂಥ ಇಸ್ಮಾಯಿಲ್ರವರು, ಅದೇ ರೀತಿಯಾಗಿ ಇನ್ನೊಬ್ಬರು ಮಾಜಿ ಅಧ್ಯಕ್ಷರಾದಂಥ ಫಾರೂಕ್ರವರು, ಮೊಹಮ್ಮದ್ ಮುಖಚೇರಿಯವರು, ಕುಂಜಮಾನಕರವರು ನನ್ನ ಬೆನ್ನ ಹಿಂದೆ ಬಿಡಲೇ ಇಲ್ಲ. ಇವರು ಕೋಟೆಪುರಕ್ಕೆ ಆದ ರೀತಿಯಲ್ಲಿ ನಮಗೆ ಆಗಬೇಕಂತ ಮೊಟ್ಟ ಮೊದಲನಾಗಿ ಇಸ್ಮಾಯಿಲ್ರವರು ಇಲ್ಲಿ ಒಂದು ಮಿನಿ ಸ್ಕೀಮ್ ಮಾಡಿದರು. ಆನಂತರ ಎಲ್ಲ ಕಡೆಯಲ್ಲಿ ಉಳ್ಳಾಲದಲ್ಲಿ ಮಿನಿ ಸ್ಕೀಮ್ ಕಿರುನೀರು ಯೋಜನೆ ಅಂತ ಬಂದು ಆ ನೀರಿನ ಒಂದು ಸಮಸ್ಯೆಗೆ ಪರಿಹಾರ ಆಯಿತು. ಅದೇ ರೀತಿಯಾಗಿ ಪಂಪ್ ಆಪರೇಟರ್ಗಳು ಅದು ಈ ದಿನಕೂಲಿ ಇದರಲ್ಲಿ ಸಿಗುವಂಥ ಒಂದು ವ್ಯವಸ್ಥೆ ಆವತ್ತು ಮಾಡಿದ್ದು. ಏನಾದರೂ ಆಗಲಿ ಈ ದಿವಸ ಒಂದು ಪುಣ್ಯ ದಿವಸ ಅಂತ ಹೇಳಿದ್ದಾರೆ. ಈಗಾಗಲೇ ಮಾತಾಡಿದವರು ಎಲ್ಲರೂ ನೀವು ನಗರ ಪಂಚಾಯತ್ನವರು ಕೌನ್ಸಿಲರ್ಸ್ಗಳೆಲ್ಲ ಸಹಕಾರ ನೀಡಿದ್ದೀರಿ. ದರ್ಗಾ ಸಮಿತಿಯವರು ಸ್ಥಳವನ್ನು ಬಿಟ್ಟುಕೊಟ್ಟಿದ್ದಾರೆ. ಕಬೀರ್ ಅವರು ಪ್ರಯತ್ನ ಮಾಡಿದ್ದಾರೆ. ಇಲ್ಲಿನ ಜನರಿಗೆ ಯಾವ ಕಡೆ ಎಲ್ಲೆಲ್ಲ ಈ ನೀರು ಹೋಗ್ತದೆ ಅಲ್ಲಿನ ಜನರೆಲ್ಲ ಈ ಒಂದು ನೀರಿನ ಸವಲತ್ತನ್ನು ಮಾಡಿ ಇದಕ್ಕೆ ಪ್ರಯತ್ನ ಮಾಡಿದಂಥ ಇಸ್ಮಾಯಿಲ್ರವರಿಗೂ ಕಬೀಲ್ರವರಿಗೂ ಎಲ್ಲರಿಗೂ ಪ್ರಾರ್ಥನೆಯನ್ನು ಮಾಡಬೇಕಂತ ಹೇಳಿಕೊಂಡು ಇದರ ಮುಂದಿನ ಇವರ ಯೋಜನೆ ಏನಿದೆ ಅದು ಸರ್ವಶಕ್ತನಾದ ಅಲ್ಲಾಹಿನ ಕೃಪೆಯಿಂದ ಮುಂದುವರಿಯಲಿ ಅಂತ ಹೇಳಿಕೊಂಡು ನನ್ನ ಮಾತನ್ನು ಮುಗಿಸಿದ. ಜೈ ಹಿಂದ್. ಸೈಯದ್ ಮದನಿ ವಠಾರದಲ್ಲಿ ಕುಡಿಯೋ ನೀರನ್ನು ಬಾವಿಯನ್ನು ಮಾಡಿದ್ದಾರೆ. ಇದೊಂದು ಒಳ್ಳೆಯ ಕಾರ್ಯಕ್ರಮ. ಇದಕ್ಕೆ ಸೈಯದ್ ಮದನಿ ದರ್ಗಾದವರು ಫುಲ್ಲು ಸಹಕಾರ ಕೊಟ್ಟಿದ್ದಾರೆ. ಉಳ್ಳಾಲ ನಗರಸಭೆಯವರು ಇದಕ್ಕೆ ಕುಡಿಯೋ ನೀರಿಗೆ ಪಂಪ್ ವಾಟ್ರ್ ಪೈಪ್ಲೈನ್ ಎಲ್ಲ ಮಾಡಿದ್ದಾರೆ, ಕರೆಂಟ್. ಮತ್ತು ಸೈಯದ್ ಮದನಿ ಪುಣ್ಯಕ್ಷೇತ್ರದ ವಠಾರದಲ್ಲಿ ಕುಡಿಯೋ ನೀರಿಗೆ ಮರುಭೂಮಿ ಇಬ್ರಾಹಿಜನವರು, ಮರುಭೂಮಿಯಾದ ಇಟಿ ಫರೀದ್ ಸಾಹೇಬರು ಮತ್ತು ಇದಿನಬ್ಬನವರು ಈ ಊರಿಗೆ ಬೇಕಾದಷ್ಟು ಕೆಲಸ ಮಾಡಿದ್ದಾರೆ. ಈಗ ತಾನೇ ಅವರ ಪುತ್ರ ಅವರು ಇಟಿ ಖಾದರ್ ಅವರು ಕುಡಿಯೋ ನೀರು ಡ್ಯಾಮ್ಗೆ ಈಗ ತಾನೇ ಕೆಲಸ ಮುಗಿತಿದೆ, ಬರ್ತಾಯಿದೆ. 2.5 ವರ್ಷ ಒಳಗೆ ನಮ್ಮ ಉಳ್ಳಾಲದಲ್ಲಿ ಚೊಂಬುಡೆ ಆಗುವ 65 ಲಕ್ಷ ಲೀಟರ್ನ ಕುಡಿಯೋ ನೀರು 24 hours 24 ಗಂಟೆ ಕುಡಿಯೋ ನೀರು ಉಳ್ಳಾಲ ಮತ್ತು ಪೆನ್ಮನೂರಿಗೆ ಈಗ ತಾನೇ ಟ್ಯಾಂಕಿಯಾಗಿ ನಿಂತಿದೆ. 2 ವರ್ಷದಲ್ಲಿ ಇಡೀ ಉಳ್ಳಾಲಕ್ಕೆ ನೀರು ಬರುವ ಕನಸು ನೆನಸಾಗ್ತದೆ. ಈ ಉಳ್ಳಾಲ ಪುಣ್ಯಕ್ಷೇತ್ರ ಜಾಗದಲ್ಲಿ ಸೈಯದ್ ಮದನಿ ವಠಾರದಲ್ಲಿ ಈಗ ನೀರು ಕೊಟ್ಟಿದ್ದಾರೆ ಬಡವರಿಗೆ. ಹಾಗೆಯೇ ಆ ನೀರು ಸಹ ನಮ್ಮ ಚೊಂಬುಡೆಯಲ್ಲಿ ಹಿಂದೂ ರುದ್ರಭೂಮಿಯವರು ಜಾಗಿ ಕೊಟ್ಟಿದ್ದಾರೆ ಟ್ಯಾಂಕಿ ಮಾಡಲಿಕ್ಕೆ. ಆ ಟ್ಯಾಂಕಿ ಪೂರ್ತಿಯಾಗಿದೆ. ಮುಂದಿನ ದಿವಸದಲ್ಲಿ ಉಳ್ಳಾಲದಲ್ಲಿ 24 ಗಂಟೆ ಕುಡಿಯೋ ನೀರು, ಅಂಡರ್ಗ್ರೌಂಡ್ ಡ್ರೈನೇಜಿ, ಬೇರೆ ಬೇರೆ ಸ್ಥಳದಲ್ಲಿ ರಸ್ತೆ ರೋಡು ಇದೆಲ್ಲ ಆಗಲಿಕ್ಕೆ ಎಲ್ಲ ಮುಂಚೆ ಯಾರೆಲ್ಲ ನಮಗೆ ಶ್ರಮಪಟ್ಟಿದ್ದಾರೆ, ಮರುಭೂಮಿ ಇಬ್ರಾಹಿಜನವರು, ಇಟಿ ಫರೀದ್ ಸಾಹೇಬರು, ಇದಿನಬ್ಬನವರು, ಇವರೆಲ್ಲ ಸಹಕಾರದಿಂದ ಈಗ ಅವರ ಪುತ್ರ ಇಟಿ ಖಾದರ್ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಉಳ್ಳಾಲಕ್ಕೆ. ಈ ಉಳ್ಳಾಲ ಕೆಲಸ ಮಾಡಬೇಕು, ನಿಮ್ಮ ಎಲ್ಲ ಸಹಕಾರ ಸಲಹೆ ಬೇಕಾಗ್ತದೆ. ಇದು ಮುಂದಿನ ದಿವಸದಲ್ಲಿ ಉಳ್ಳಾಲ ಅಭಿವೃದ್ಧಿ ಆಗಬೇಕು. ಸೈಯದ್ ಮದನಿ ದರ್ಗಾದಲ್ಲಿ ಮುಂಚೆ ಇನ್ನೊಂದು 4-5 ತಿಂಗಳಲ್ಲಿ ಉರುಸ್ ನಡೀಲಿಕ್ಕೆ ಉಂಟು. ಈ ಉರುಸ್ ಟೈಮ್ನಲ್ಲಿ ಎಲ್ಲರ ಸಹಕಾರ ಸಲಹೆ ಕೊಟ್ಟು ಇದೊಂದು ಪುಣ್ಯಕ್ಷೇತ್ರದಲ್ಲಿ ಉರುಸು ಇದು ಒಳ್ಳೆ ರೀತಿಯಲ್ಲಿ ಆಗಬೇಕಂತ ನೆನೆಸ್ಕೊಂಡು ಇದೊಂದು ಪವಿತ್ರವಾದ ಜಾಗೆ ಉಳ್ಳಾಲ ಸೈಯದ್ ಮದನಿ ದರ್ಗಾ ಇರ್ಬೋದು, ಸೈನ್ಸ್ ಚರ್ಚ್ ಇರ್ಬೋದು, ಭಗವತಿ ಟೆಂಪಲ್ ಇರ್ಬೋದು. ಇದೊಂದು ಒಳ್ಳೆಯ ಸಲ ನೆನೆಸ್ಕೊಂಡು ನನ್ನ ಮಾತು ಕೊನೆಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ದೃಶ್ಯ ಮಾಧ್ಯಮದವರಿಗೂ ಹೊಸಕೊಲ್ಲನವರಿಗೂ ಕೂಡ ಧನ್ಯವಾದಗಳು ಸೇರಿದಂತೆ ಎಲ್ಲರಿಗೂ ಒಂದೇ ವಾಕ್ಯ ಧನ್ಯವಾದ. ಈ ಕಾರ್ಯಕ್ರಮವನ್ನು ಮುಕ್ತಗೊಳಿಸ್ತೇನೆ. ಸಲ್ಲಲ್ಲಾಹು ಅಲಾ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಸಲ್ಲಲ್ಲಾಹು ಅಲಾ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಅಲ್ಲಾಹುಮ್ಮ ಸಲ್ಲಿ ಅಲಾ ಮುಹಮ್ಮದ್ ಯಾ ರಬ್ಬಿ ಸಲ್ಲಿ ಅಲೈಹಿ ವಸಲ್ಲಂ.